ಕ್ಷೇತ್ರಕ್ಕೆ ನಮ್ಮೆಲ್ಲ ಶಾಸಕರ ನಮ್ಮ ಜಿಲ್ಲೆಯ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವತ್ತು ಹರೀಶ್ಮಂಜರು ಹೇಳಿದ್ರು ಬಹಳಷ್ಟು ವಿಚಾರ. ಈಗಾಗಲೇ ರಾತ್ರಿ ಹೊತ್ತಿನಲ್ಲಿ ನಮ್ಮ ಸುಳ್ಯ ತಾಲೂಕಿನಲ್ಲಿ ಮಹಿಳೆಯರ ಮನೆಗೆ 2 ಮಹಿಳೆಯರು, ಅವರೇನು ಧಾರ್ಮಿಕ ಭಾಷಣ ಮಾಡಿದವರಲ್ಲ, ಅವರ ಮನೆಗೆ ರಾತ್ರಿ ಹೋಗಿ ಫೋಟೋ ತೆಗೆದು ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಯಾರು ಪೊಲೀಸ್ ಹೋಗಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಒಂದು ಇಲ್ಲಿ ಹೇಳ್ತಿದ್ದೀನಿ. ಮಧ್ಯರಾತ್ರಿ ಹೋಗ್ತಾರೆ, 1 ದಿವಸ ಅಲ್ಲ 7 ದಿವಸ ಹೋಗಿದ್ದಾರೆ. ನಿಮ್ಮ ಕಾನೂನು ಚೌಕಟ್ಟನ್ನು ಎಲ್ಲಿ ಬೇಕು ಅಲ್ಲಿ ಮಾಡಬೇಕು, ಹೊರತು ಬಿಟ್ಟು ಎಲ್ಲೆಲ್ಲೂ ಮಾಡ್ತೀರಿ, ಎಲ್ಲಿ ಬೇಕು ಅಲ್ಲಿ ಮಾಡೋದಿಲ್ಲ. ಇವತ್ತು ಬೈಕ್ನಲ್ಲಿ 4 ಜನ ಬೈಕ್ನಲ್ಲಿ ಹೆಲ್ಮೆಟ್ ಹಾಕಲು ಹೋದ್ರೆ ಏನ್ ಮಾಡೋದಿಲ್ಲ. ಒಬ್ಬ ಕೂಲಿ ಕೆಲಸದವ ಅರ್ಜೆಂಟ್ ಅವನ ಮನೆಗೆ ಅವನ ತಾಯಿಗೆ ಹುಷಾರಿಲ್ಲ ಅಂತ ಹೆಲ್ಮೆಟ್ ಹಾಕಲು ಹೋದ್ರೆ ಅವನ ಅರ್ಜೆಂಟ್ ಫೈನ್ ಹಾಕಿ ಅವನೇ ಆಕ್ಸಿಡೆಂಟ್ ಆಗ್ತುಂಟು ಬದಿಬಿಗಿಯಲ್ಲಿ ಇವರನ್ನು ನೋಡಿದ್ರು. ಇದು ಆಗ್ಬಾರ್ದು. ಅದಕ್ಕೂ ನೀವು ಕಡಿವಾಣ ಹಾಕ್ಬೇಕಂದ್ರೆ ಅವರಿಗೆ ಸರಿಯಾದ ರೂಲ್ಸ್ ಇರಬೇಕು. ಪೊಲೀಸಗೊಂದು ರೂಲ್ಸು ಮತ್ತೆ ಕಾರ್ಯಕರ್ತರ ಸಾಮಾನ್ಯ ಜನರಿಗೊಂದು ರೂಲ್ಸ್ ಹಾಕ್ಬೇಕು. ಫೋಟೋ ತೆಗೆದು ಹಾಕಿದ್ದಾರೆ, ಪೊಲೀಸ್ ಹೆಲ್ಮೆಟ್ ಹಾಕಿಲ್ಲ, ಅವ್ರು ಕೇಳುವವರಿಲ್ಲ. ಕಾರ್ಯಕರ್ತ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕಿದ್ರೆ ಫೈನ್ ಹಾಕ್ತಾರೆ, ಅದು ಆಗ್ಬಾರ್ದು. ಈಗ ಮರಳಿನ ಬಗ್ಗೆ ಹೇಳಿದ್ರು, ಇದನ್ನು ಹಿಡಿಯುವುದು ಕೂಡ ಅಷ್ಟೇ. ಅದು ಯಾರಿಗೆ ಇರುವಂಥದ್ದು, ಗಣಿ ಇಲಾಖೆಯವರಿಗೆ ಆ ಜವಾಬ್ದಾರಿ ಇರುವಂಥದ್ದು. ಪೊಲೀಸರಿಗೆ ಹಿಡಿದು ಅದನ್ನು ನಿಲ್ಲಿಸುವಂಥದ್ದು ಮಾತ್ರ, ದರೋಡೆ ಮಾಡುವಂಥದ್ದಿಲ್ಲ. ಅವ್ರೇನ್ ಮಾಡ್ತಾರೆ, ದುಡ್ಡು ಕೊಟ್ಟರೆ ಬಿಟ್ಟು ಬಿಡ್ತಾರೆ, ಕೊಡದಿದ್ರೆ ಅವನನ್ನು ಬಂಧಿಸಿ. ಇದು ಆಗ್ಬಾರ್ದು. ಅದಕ್ಕೂ ಕೂಡ ಸರಿಯಾದ ಕಾಲದಲ್ಲಿ ಪೊಲೀಸರಿಗೆ ಕೂಡ ಮಾಹಿತಿ ಕೊಡ್ಬೇಕು. ನಮಗೆ ಮಾತ್ರ ಜನಪ್ರತಿನಿಧಿ ಮಾಹಿತಿ ಕೊಡುವುದಲ್ಲ, ಅವರಿಗೂ ಸರಿಯಾದ ಮಾಹಿತಿ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಇವತ್ತೊಂದು ಬೇಸರ ಇದೆ ನನಗೆ, ಗೃಹ ಸಚಿವರಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದೀರಿ, ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ. ನನಗೊಂದು ಮಾತು ಹೇಳಿಲ್ಲ, ನಿಮ್ಮ ಕಮಿಷನರ್ ಹೇಳಿಲ್ಲ, ಪೊಲೀಸರ್ ಇದೆ. ಸ್ಕೂಟಿ ಸುಬ್ರಹ್ಮಣ್ಯ ನನ್ನ ಕ್ಷೇತ್ರ ದೇವಸ್ಥಾನಕ್ಕೆ ಹೋಗಿರೋದಮ್ಮ, ಅದೇ ದೇವಸ್ಥಾನಕ್ಕೆ ಖಾಸಗಿ ವಿಚಾರ ಅದಕ್ಕೋಸ್ಕರ ಹೇಳಿಲ್ಲ. ವಿಷಯ ಬಂದ್ರೆ ಆಲ್ವೇಸ್ ಇನ್ಫಾರ್ಮ್. ಕೇಳಿ ಬರೋದೇ ನಿಮ್ಮ ಪರ್ಮಿಷನ್ ಇಲ್ಲದೇನೆ ಬರೋದಿಲ್ಲ. ಬಂದಿದ್ದೀರಿ, ನಿಮ್ಮನ್ನು ವೆಲ್ಕಮ್ ಮಾಡಬೇಕಿತ್ತು. ನಾನು ನನ್ನ ಕ್ಷೇತ್ರ ಎಲ್ಲರನ್ನು ಮಾಡಿದ್ದೇನೆ. ಅದಕ್ಕೋಸ್ಕರ ನೀವು ಅದಕ್ಕೋಸ್ಕರ ಮೊನ್ನೆ ಯುಟಿಕಾದರ್ ಅವರೇನ ಪರ್ಸನಲ್ ಕಾರ್ಯಕ್ರಮ ಬಂದ್ರು ಕೂಡ ನಮ್ಮ ಸಭಾಪತಿಯು ನನಗೆ ಫೋನ್ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಬಿಟ್ಟಿದ್ದೇನೆ, ನಾನು ಹೋಗ್ತಾ ಇದ್ದೇನೆ ಅಂತ